ಸ್ನೇಹಿತರೆ ನಮಸ್ಕಾರ, ಎಲ್ಲ ಹೇಗಿದ್ದೀರಿ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ನಾವು ಕೂಡ ಒಂದು ಪ್ರಯಾಣವನ್ನು ಬೆಳೆಸೋಣ ಅಂತೇಳಿ. ಆ್ಯಕ್ಚುಲಿ 2 ಫಂಕ್ಷನ್ ಇದೆ. ಇವತ್ತೊಂದು ಮದುವೆ, ಹಾಗೆ ನಾಳೆ ನನ್ನ ತಂಗಿದ್ದೊಂದು ಸೀಮಂತ ಇದೆ. ಹಾಗೆ ಎರಡು ಕೂಡ ಆದಾಗುತ್ತೆ ಅಂತೇಳಿ ಇವಾಗಲೇ ಹೊರಟಿದ್ದೀವಿ. ಒಂದು ಕಿನ್ನಿಗೊಳ್ಳಿ ಮದುವೆ. ನನ್ನ ಫ್ರೆಂಡು ನನ್ನ ಜೊತೆ ರಿಲಯನ್ಸಲ್ಲಿ ವರ್ಕ್ ಮಾಡಿದಂಥವನು. ಹಾಗೆ ಅವನ ಮದುವೆನ ಮುಗಿಸ್ಕೊಂಡು ಅಲ್ಲಿಂದ ಹೆಬ್ರಿ ಹೋಗಬೇಕು. ಹೆಬ್ರಿಯಲ್ಲಿ ನಾಳೆ ಸೀಮಂತ ಇರುವಂಥದ್ದು. ಎಲ್ಲ ರೆಡಿ ಆಗಿದ್ದಾರೆ. ನೋಡಿ, ಸದ್ದಿನ ಮಾತ್ರ ತುಂಬಾ ಸ್ಟೈಲ್ ಆಗಿದ್ದಾನೆ ಇವತ್ತು. ಹಾಯ್. ಅವಳಿಗೆ ಕೋಪ. ಇದಂತದ್ದು ಗಾಯ ಕುಂಕುಮ ಕಟ್ತಾರೆ ಕಾಣ್ತ. ಆಯ್ತಾ, ಇವತ್ತು ಹೋಗೋದ್ರೆ ಗೊತ್ತು, ಆದ್ರೂ ಕೂಡ ಇವರೆಲ್ಲ ಬಟ್ಟೆ ಒಗ್ದಾಕಿದ್ದಾರೆ. ಬಟ್ಟೆನ ಒಣ ಹಾಕಿರೋ ಒಂದು ಸ್ಟೈಲ್ ಆಗಿದೆ ನೋಡಿ. ನೋಡಿ, ಈ ರೀತಿಯಾಗಿ ಒಣ ಹಾಕಿ ಹೋಗೋದು. ಫ್ಯಾನ್ ಆಫ್ ಮಾಡು, ಫ್ಯಾನ್ ಆಫ್ ಮಾಡು. ಹೊರಡು. ಲೇಟ್ ಆಯ್ತು. ಅವಾಗ್ಲೇ ಹೋಗೋಣ ಅಂದ್ರೆ ಇಷ್ಟು ಲೇಟ್ ಇವರಿಂದಲೇ ಆಗಿದ್ದು. ಎಂತ ಟಿವಿ ನೋಡ್ತಾ ಕೂತ್ಕೊಂಡಿದ್ರು. ನಾನ್ ನೋಡಿದ್ದು ಬಿಗ್ ಬಾಸ್ ನೋಡಿದ್ದು ಯಾವಾಗ? ಬೆಳಿಗ್ಗೆ ಮುಗಿದು ಬಿಗ್ ಬಾಸ್ ನೋಡ್ತಾರೆ. ಊಟ ಬೇಡ, ತಿಂಡಿ ಬೇಡ, ಎಂತ ಬೇಡ. ಹಾಗೆಂತೆಲ್ಲ ಡೈಲಿ ನೋಡುವಂಥದ್ದು ಅಷ್ಟೇ. ನಾವು ಮನೇಲಿ ನೋಡೋದು ಆ್ಯಕ್ಚುಲಿ ಒಂದು ಮೂವಿ ನೋಡ್ತೀವಿ. ಅದು ಬಿಟ್ಟರೆ ನಾನೊಂದು ಬಿಗ್ ಬಾಸ್ ನೋಡ್ತೀನಿ. ಮತ್ತೆ ಸೀರಿಯಲ್ ನೋಡೋರು ನೋಡಿ ಇಲ್ಲಿದ್ದಾರೆ. ಇಲ್ಲಿ ಸೀರಿಯಲ್ ನೋಡೋದು ಬೆಳಗ್ಗೆಯಿಂದ ಸಂಜೆ ತನಕ ಸೀರಿಯಲ್. ನನಗೆ ಯಾವ್ದಿಲ್ಲ, ನಾನೊಂದು ಫಿಲ್ಮ್ ಇಟ್ಟರೆ ನೋಡ್ತೀನಿ, ಅದು ಇಲ್ಲದೆ ಇಲ್ಲ. ಇಲ್ಲಾಂದ್ರೆ ಫಿಲ್ಮ್ ನೋಡ್ತಾಳೆ, ಅರ್ಧ ನೋಡಿ ಹೋಗ್ತಾಳೆ, ಮತ್ತೆ ಒಂದು ಸ್ಟೋರಿ ನಾನು ಹೇಳ್ಬೇಕು ಮತ್ತೆ ಕೂತ್ಕೊಂಡು. ಈಗ ಅದನ್ನ ಸ್ಟೋರಿ ಮಾತಾಡ್ಕೊಂಡು ಕೂತ್ಕೊಂಡೆ. ಓಕೆ, ನಾವಿನ್ನು ಹೊರಡ್ತೀವಿ. ಇನ್ನು ಕಾರಲ್ಲಿ ಮಾತಾಡ್ತಾ ಹೋಗುವ. ನನ್ನ ಮಗ ಇವತ್ತು ಬಂದು ಬಾಯ್ ಕಾಣ್ತಾ ಇಲ್ಲ. ನೀವು ಮತ್ತೆ ಓಪನ್ ಮಾಡಿ ನನ್ನ ಮಗ ಅಂತ ಹೇಳುವಾಗ ಅಲ್ಲಿ ಹೋಯ್ತು. ಅವನು ಕಾಣ್ತಾನಿಲ್ಲ. ನೀವು ಮತ್ತೆ ಬರುದಾ ಸೀದಾ? ನೋಡು, ನೀನು ವಿಡಿಯೋ ಸ್ವಲ್ಪ ಹೊತ್ತು ನಿಲ್ಬೇಕು. ಅವಳು ವಿಡಿಯೋ ಮಾಡ್ತಿದ್ದಾಳೆ. ನಂದು ಆಗ್ಲಿಕ್ಕಿಲ್ಲ. ನಾವೇ ಮುಟ್ಟುವಾಗ ಎಷ್ಟೊತ್ತಾಗ್ಬೋದು? ಕತ್ತಡ ಮುಟ್ಟಿದ್ರೆ ಆಯ್ತಲ್ಲ ಅಷ್ಟೇ. ಏನಾಯ್ತು, ಕೆಲಸ ಎಂತ ಇಲ್ಲ. ಆರಾಮ್ಸೆ ಹೋಗಿ ಕಸಿ ಹೋಗ್ತಾ ಉಂಟು. ಈಗ ನಿಂದು ಹಾಟ್ಸ್ಪಾಟ್ ಆನ್ ಮಾಡು. ಸಾರಿ, ಆಗಲ್ಲ. ನಿಂಗೆ 5G ಫ್ರೀ ಅಲ್ಲ ನನ್ನ ಮೊಬೈಲ್ ಅಲ್ಲಿ. ಬರೀ ಬೀಳಿಲ್ಲ. ನಮ್ಮ ಹೀರೋ ಬಂದ. ಬಿದ್ದಿದೆ. ತಂಗಿಗೆ ಅನ್ನ ಇಲ್ಲದಿದ್ರೆ ಆಗುದೇ ಇಲ್ಲ ಅಲ್ಲ? ಅಯ್ಯ ಮುಖವೇ ಬರೀ ಕಿತಾಪತಿ. ಅಮ್ಮ ಗ್ಲಾಸ ನಾವು ಮದುವೆಗೆಲ್ಲ ಹೋಗಿ ಹೆಬ್ರಿ ಒಂದು ಸೇರಿದ್ವಿ. ಆ್ಯಕ್ಚುಲಿ ಮದುವೆಯಲ್ಲಿ ನಾವು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ತುಂಬ ರಶ್ ಇತ್ತು. ಹಾಗೆಯೇ ಸ್ವಲ್ಪ ಪರಿಚಯ ಅಷ್ಟು ಯಾರು ಇಲ್ಲದಿರೋದ್ರಿಂದ ಯಾರು ವಿಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ. ಈಗ ನಾವು ನಮ್ಮ ಚಿಕ್ಕಮ್ಮನ ಮನೆ ಹತ್ರ ಇರುವಂಥ ಒಂದು ಹೊಳೆ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಯಾಕೆ ಬಂದೆ ಅಂತಂದರೆ, ಇದು ಹೊಸದಾಗಿ ಆಗಿರುವಂತಹ ಒಂದು ಸೇತುವೆ, ಪ್ಲಸ್ ಇಲ್ಲಿ ಡ್ಯಾಮ್ ಇದೆ. ನೋಡಿ, ನಾನು ಹಿಂದ್ಗಡೆ ನೋಡ್ತಿರ್ಬೋದು. ಇದು ಸೀತಾ ನದಿ. ಇದು ಹೆಬ್ರಿ ಮತ್ತು ಕುಂದಾಪುರ ಹೋಗುವಂಥ ರೋಡಲ್ಲಿ ಬರುವಂಥದ್ದು ಒಂದು ಬ್ರಿಡ್ಜು. ಸೀತಾ ನದಿಗೆ ಅಡ್ಡಲಾಗಿ ಕಟ್ಟಲಾದಂಥ ಬ್ರಿಡ್ಜ್. ತುಂಬ ಚೆನ್ನಾಗಿದೆ, ವ್ಯೂ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲೆಲ್ಲ ದನಗಳಿತ್ತು, ದನಗಳು ನೋಡಿಕೊಂಡು ಚೆನ್ನಾಗಿದೆ. ಹೊಸದಾಗಿ ಕಟ್ಟಿರೋಂಥ ಬ್ರಿಡ್ಜ್ ನೋಡಿ. ಇದು ಈ ಕಡೆ ಹೋದರೆ ನಾವು ಹೆಬ್ರಿ ಹೋಗ್ತೇವೆ, ಈ ಕಡೆ ಹೋದರೆ ಸೀದಾ ಮಂದರ್ತಿ, ಕುಂದಾಪುರಕ್ಕೆ, ಕೊಲ್ಲೂರಿಗೆಲ್ಲ ಈ ರೋಡಲ್ಲಿ ಹೋಗ್ಬೋದು. ನನ್ನ ಜೊತೆ ಸದ್ವಿನ್ ಬಂದಿದ್ದಾನೆ, ನನ್ನ ಮಗಳು ಶಾರ್ವಿ, ಹಾಗೆಯೇ ಪುಟ್ಟ ನಮ್ಮ ನಿಖಿತ್ ಕುಮಾರ್ ಬಂದಿದ್ದಾನೆ. ನಾವಿಷ್ಟು ಜನ ನೋಡಲಿ ಬಂದಿದ್ದು. ನೋಡಿ, ಚೆನ್ನಾಗಿದೆ ನೋಡಿ. ಇದು ಡ್ಯಾಮ್ ಅಲ್ಲ ಪುಟ್ಟ? ಇದು ಡ್ಯಾಮ್ ಅಲ್ಲ? ಸ್ನೇಹಿತರೆ, ನಾವಿವತ್ತು ಮಾರನೇ ದಿನ ಬೆಳಿಗ್ಗೆ ಇವತ್ತು ರಕ್ಷಿತಂದು ಸೀಮಂತ. ನಾವು ನಾರ್ಮಲ್ ಆಗಿ ಮಂಗಳೂರು ಸ್ಟೈಲ್ ನೋಡ್ತೀವಿ, ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇವತ್ತು ನಾನು ನಿಮಗೆ ಇಲ್ಲಿಯ ಸ್ಟೈಲಲ್ಲಿ
ಆದಷ್ಟು ಬಯಕೆಯನ್ನು ಅಥವಾ ಸೀಮಂತವನ್ನು ಹೇಗೆ ಮಾಡ್ತಾರೆ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಸೌಮ್ಯ, ಇದು ನಮ್ಮ ಚಿಕ್ಕಮ್ಮ, ಚಿನ್ನು, ಅಮ್ಮ ಎಲ್ಲ ಇದ್ದಾರೆ. ಹಾಂ, ಮಾತಾಡು. ಮಾತಾಡಲಿಕ್ಕೆಂತಿಲ್ಲ, ಅವಸರವಾಗಿ ಹೊರಡ್ಕೊಂಡು ಬಂದದ್ದು. ಹಾಗೆ ಪಾಪ ಚಿನ್ನದು ಡ್ರೆಸ್ ಆಗಿ ಕೂದಲು ಕಟ್ಟಾಗಿರಲಿಲ್ಲ, ಹಾಗೆ ಇಲ್ಲಿ ಬಂದು ಈಗ ಕಟ್ತಾ ಇದ್ದಾಳೆ. ನನ್ನ ಮಗಳಿಗೆ ಒಂದು ಸ್ವಲ್ಪ ಹುಷಾರಿಲ್ಲ, ಹೌದು. ಯಾವಾಗಲೂ ಹಾಗೆ ಹೊರಟ ನಂತರ ಅವಳಿಗೆ ಹೊರಟ ನಂತರ ಅಂದರೆ ನಿನ್ನೆ ಮಧ್ಯಾಹ್ನ ನಂತರ ಅವಳಿಗೆ ಶೀತ ಸ್ಟಾರ್ಟ್ ಆಗಿದೆ. ಈಗ ಅವಳಿಗೆ ಸ್ವಲ್ಪ ಜ್ವರ ಉಂಟು, ಸ್ವಲ್ಪ ಹಠ ಕಟ್ತಾ ಇದ್ದಾಳೆ ಹಾಗೆ. ನೋಡಿ ನಮ್ಮ ಸೀಮಂತದ ಹೆಣ್ಣು ನಡ್ಕೊಂಡು ಬರ್ತಾ ಇದ್ದಾಳೆ. ಇವಾಗ ಸೀರೆ ಕೊಡುವಂಥ ಒಂದು ಕಾರ್ಯಕ್ರಮ. ಈಗ ಹುಡುಗಿಯ ಅತ್ತೆ ಹುಡುಗಿಗೆ ಕೊಡುವಂತಹ ಒಂದು ಸೀರೆ ಕೊಡುವಂಥ ಒಂದು ಪದ್ಧತಿ ಇದು. ಸ್ನೇಹಿತರು, ನಾವು ಯಾವುದೋ ಒಂದು ಫಂಕ್ಷನಿಗೆ ಬಂದಾಗ ನಮಗೆ ಹೆಚ್ಚಾಗಿ ಸಿಗೋದು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಗಳಾಗಲಿ ಅಥವಾ ರಿಲೇಷನ್ ಆಗಲಿ. ನನಗೊಬ್ಬ ಸಿಕ್ಕಿದ್ದಾನೆ ಇವತ್ತು ನೋಡಿ, ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇವನು, ಸುಮಂತ ಅಂತ ಹೇಳಿ. ತುಂಬ ಚಿಕ್ಕವನು, ನಾನು ಆವಾಗಿರುವಾಗ ಸಣ್ಣ ಮಗು ಇವನು, ಈಗ ಇಷ್ಟು ದೊಡ್ಡದಾಗಿದ್ದಾನೆ ಅಲ್ಲಣ್ಣ? ಮತ್ತೆ ಸುಮಂತ, ಏನು ವಿಶೇಷಗಳೆಲ್ಲ? ನಮ್ದು ಎಂತ ತುಂಬ ವರ್ಷಗಳಾಯ್ತಿಲ್ಲ, ಸಿಗ್ತಾ ಇರ್ತಾನೆ. ಬಟ್ ಇತ್ತೀಚೆ ತುಂಬ ವರ್ಷ ಆಯ್ತಲ್ಲ ಸಿಗದೆ. ಈಗ ತುಂಬ ದಿನ ಆಯ್ತು ಸಿಗದೆ. ಅದು ಸ್ವಲ್ಪ ನಾಚಿಕೆ ವಿಡಿಯೋ ಎಲ್ಲ ಮಾಡುವಾಗ, ಯಾಕಂತಂದ್ರೆ ಅಭ್ಯಾಸ ಇಲ್ಲ ಅಲ್ಲ. ಅಭ್ಯಾಸ ಇತ್ತಾನ? ಇಲ್ಲ, ಹಾಗೆ ಸ್ವಲ್ಪ ನಾಚಿಕೆ. ಜೋರು ಮಾತಾಡು ಅಷ್ಟೇ. ಓಕೆ, ಹೀಗೆ ಯಾರಾದ್ರು ಸಿಕ್ಕಿದಾಗ ನಿಮ್ಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ. ಈಗ ದೀಪ ಹಚ್ಚಲಿಕ್ಕೆ ಹಾಗೆ ಇಲ್ಲಿ ಬಳಸುವಂಥ ಒಂದು ಕ್ರಮ ಇದೆ, ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ ನೋಡಿ. ಈಗ ದೀಪ ಹಚ್ಚುವಂಥದ್ದನ್ನ ಶುರು ಮಾಡಿದ್ದಾರೆ. ನಮ್ಮ ಇಲ್ಲಿ ಕ್ರಮಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದರೆ ಮಂಗಳೂರು ಕ್ರಮಕ್ಕೂ ಇಲ್ಲಿ ಹೆಬ್ರಿಯಲ್ಲಿರುವಂಥ ಕ್ರಮಕ್ಕೂ ತುಂಬ ಡಿಫ್ರೆಂಟ್ ಇದೆ. ಇಲ್ಲಿ ಇವತ್ತು ಮಾಡ್ತಿರುವಂಥದ್ದು ಹೆಬ್ರಿಯ ಒಂದು ಕ್ರಮಗಳನ್ನು. ಈಗ ಹುಡುಗಿನ ಕರ್ಕೊಂಬರ್ತಿದ್ದಾರೆ. ನೋಡಿ, ಚೇರಿಂದ ಹಿಂದ್ಗಡೆ ಕರ್ಕೊಂಬರ್ಬೇಕಂದ್ರೆ ನಾನೀಗ ಆಪೋಸಿಟ್ ನಿಂತಿದ್ದೀನಿ. ನನ್ನ ಬಲಭಾಗದಿಂದ ಹುಡುಗಿನ ಕರ್ಕೊಂಬಂದು ಚೇರಲ್ಲಿ ಕೂರಿಸ್ಬೇಕು. ಆ್ಯಕ್ಚುಲಿ ಹುಡುಗ ಮತ್ತು ಹುಡುಗಿ ಕಡೆಯವರು ಒಟ್ಟಿಗೆ ಇಲ್ಲಿ ಇದು ಮಾಡೋದ್ರಿಂದ ಒಂದೇ ಸ್ಟೇಜಲ್ಲಿ ಎರಡು ಕಡೆಯನ್ನು ಬಡಿಸುವಂಥದ್ದು, ಆದರೆ ಬೇರೆ ಬೇರೆ ತಟ್ಟೆಯಲ್ಲಿ. ಫಸ್ಟಿಗೆ ಈಗ ಹಾಕುವಂಥದ್ದು ಹುಡುಗಿ ಕಡೆಯಿಂದ, ಅಂದರೆ ಹುಡುಗಿ ತಾಯಿ ಕಡೆಯಿಂದ ಸೀಮಂತ ಹಾಕುವಂಥದ್ದು. ನಾವು ಇಲ್ಲಿ ಬಯಕೆ ಅಂತ ಹೇಳ್ತೀವಿ, ಬಯಕೆ ಹಾಕುವಂಥದ್ದು. ನೋಡಿ, ಫಸ್ಟಿಗೆ ಹಾಕಿರುವಂಥದ್ದು ಅವಲಕ್ಕಿ, ಬೆಲ್ಲ, ಅವಲಕ್ಕಿ ಮತ್ತು ಕಾಯನ್ನು ಹಾಕಿ ಕಲಸಿರುವಂಥದ್ದು. ಇನ್ನು ದೊಡ್ಡ ದೊಡ್ಡವಾಗಿರುವಂಥ ನಾನಾ ರೀತಿಯ ತಿಂಡಿಗಳನ್ನು ಬಳಸ್ತಾರೆ. ಕೆಲವು 5, 7, 9 ಹೀಗೆ ಬಗೆ ಬಗೆಯ ತಿಂಡಿಗಳನ್ನ ಬಡಿಸುವಂಥದ್ದು. ಹುಡುಗಿ ಕಡೆಯಿಂದ ಒಂದೊಂದು ಐಟಮಲ್ಲಿ 7 ತಿಂಡಿಗಳನ್ನ ಬಡಿಸಿರುವಂಥದ್ದು. ಈಗ ಖಾರದ ಕಡ್ಡಿ ನೋಡ್ಬೋದು, ಖಾರ ಕಡ್ಡಿ 7 ಇದೆ. ಹಾಗೆಯೇ ಕೆಳಗಡೆ ಸಂಜೀರ ಅಂತ ಹೇಳ್ತೀವಿ, ಅದು ಸಂಜೀರ 7 ಇದೆ. ಈಗ ಮೇಲ್ಗಡೆ ಇನ್ನೊಂದು ತಿಂಡಿ, ಕೆಲವೊಂದು ತಿಂಡಿಗಳ ಹೆಸರು ನಮಗೆ ಗೊತ್ತಿಲ್ಲ. ಇದು ಸ್ವೀಟ್ ಐಟಮ್ ಒಟ್ಟು. ಈಗ 4ನೇ ಐಟಮ್ ಬಂದು ಲಾಡು. ಲಾಡು ಕೂಡ ಹಾಗೆ 7 ಲಾಡನ್ನು ಇಡ್ತಾರೆ ನೋಡಿ. ಇನ್ನೊಂದು ನೋಡಿದ್ದು ಪೊರಿ ಉಂಡೆ ಅಥವಾ ಹೊದುಳು ಅಂತ ಹೇಳ್ತಾರೆ ಇಲ್ಲಿ, ಅದರ ಉಂಡೆ. ಇದು ಕೂಡ ಹಾಗೆ 7 ಉಂಡೆಯನ್ನು ಬಡಿಸ್ತಾರೆ. ಈ ಒಂದು ಲಾಡಿಗೆ ನಿಮ್ಮ ಊರಲ್ಲಿ ಏನು ಹೇಳ್ತಾರೆ ಅಂತೇಳಿ ನಮ್ಮ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಬಂದು ಅತ್ರಾಸು, ಇದು ಚಕ್ಕುಲಿ. ಇದೆಲ್ಲ ಆಲ್ಮೋಸ್ಟ್ ನಿಮ್ಮ ಕಡೆನೂ ಇದೇ ಸೇಮ್ ಇರುತ್ತೆ.
ಫೋಟೋಗ್ರಾಫರ್ ಒಂದು ಕ್ರಿಯೇಟಿವ್ ಆಗಿ ಫೋಟೋ ತೆಗಿಲಿಕ್ಕೆ ಈ ರೀತಿಯಾಗಿ ಸೆಟಪ್ ಮಾಡಿದ್ದಾರೆ. ಚಕ್ಲಿ ಒಳಗಿಂದ ಅವಳ ಮುಖ ಕಾಣುವ ಹಾಗೆ. ಈಗ ಫ್ರೂಟ್ಸ್ ಇಡ್ತಾ ಇದ್ದಾರೆ, ಬಾಳೆಹಣ್ಣನ್ನು. ಇವಾಗ ಕೊನೆಯದಾಗಿ ಅವಳ ಹೆಸರಿರುವಂಥದ್ದನ್ನ ಒಂದು ಚಕ್ಕುಲಿ ಇದರಲ್ಲಿ ಹೆಸರು ಬರೆಸಿದ್ದಾರೆ, ಅದನ್ನು ಇಡ್ತಿದ್ದಾರೆ. ಫೈನಲ್ ಆಗಿ ಬಡಿಸುವಂಥ ತಿಂಡಿಗಳನ್ನೆಲ್ಲ ಬಡಿಸಿ ಆಯಿತು. ಆ್ಯಕ್ಚುಲಿ ತುಂಬ ಇಲ್ಲಿ ಒಂಥರ ಗೋಲ್ಡಿಶ್ ಬರ್ತಾ ಉಂಟು, ಯಾಕಂತಂದರೆ ಫೋಟೋಗ್ರಾಫರ್ ಲೈಟನ್ನು ಹಾಕಿದ್ದಾರೆ, ಹಾಗಾಗಿ ಸ್ವಲ್ಪ ಗೋಲ್ಡಿಶ್ ಬರ್ತಾ ಉಂಟು. ಈಗ ಈ ಚಕ್ಕಲಿ ಮೇಲೆಲ್ಲ ತುಪ್ಪವನ್ನು ಹಾಕ್ತಿದ್ದಾರೆ. ಇದು ಜೇನುತುಪ್ಪ ಅಲ್ಲ, ನಮ್ಮ ದನ ತುಪ್ಪ ಬರುತ್ತಲ್ವ ಆ ತುಪ್ಪ. ಇವಾಗ ಬಳೆ ತೊಡಿಸುವಂಥ ಒಂದು ಕ್ರಮ. ಇವಾಗ ಸೀರೆ ಕೊಡುವಂಥ ಒಂದು ಕ್ರಮ. ಸೌಮ್ಯ ನಮ್ಮ ತಾಯಿ ಇಬ್ಬರು ನಿಂತು ಈಗ ಫೋಟೋ ತೆಗಿಸ್ತಿದ್ದಾರೆ. ಇವಾಗ ಗಂಡನ ಮನೆಯವರು ಬಡಿಸುವಂತಹ ಒಂದು ಕ್ರಮ. ಗಂಡನ ಮನೆಯವರು ಬಡಿಸುವಂಥದ್ದು 9, ಹೆಣ್ಣಿನ ಮನೆಯವರು 7 ಹಾಕಿದರೆ ಗಂಡನ ಮನೆ ಒಂದು 2 ಐಟಮ್ ಜಾಸ್ತಿ ಹಾಕಬೇಕು ಅಂತೇಳಿ ಇರುತ್ತೆ, ಹಾಗಾಗಿ 9 ಬಡಿಸ್ತಾರೆ. ಇದರಲ್ಲಿ ಹೆಣ್ಣ ಕಡೆಯಿಂದ ಏನು ಬಡಿಸಿರ್ತಾರೋ ಅದೇ 7 ವೆರೈಟಿ ಸೇಮ್ ಇರುತ್ತೆ, ಇನ್ನು 2 ವೆರೈಟಿಯ ಸ್ವೀಟು ಜಾಸ್ತಿ ಇರುತ್ತೆ. ಅಂದರೆ 9 ವೆರೈಟಿಯ ತಿಂಡಿಗಳು, ಹಾಗೆ 9 ಕ್ವಾಂಟಿಟಿನ ಬಡಿಸುವಂಥದ್ದು. ನೋಡಿ ಈಗ ಹಾಕ್ತಿರುವಂಥದ್ದು ಜಿಲೇಬಿನ, ಇದು ಕೂಡ ಹಾಗೆ 9 ಜಿಲೇಬಿಯನ್ನು ಬಡಿಸುವಂಥದ್ದು. ಕೆಳಗೆ ಇಟ್ಟಿರುವಂಥದ್ದು ಅತ್ರಾಸ್, ಅದ್ರ ಮೇಲೆ ಮೋದಕ. ಪ್ರತಿಯೊಂದಾಗಿ ತುಂಬ ದೊಡ್ಡ ದೊಡ್ಡ ಸೈಜಲ್ಲಿ ಮಾಡಿ ಇದನ್ನ ಬಡಿಸುವಂಥದ್ದು. ನೋಡಿ ಈಗ ಚಕ್ಕಲಿಯನ್ನು ಬಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಸೌಮ್ಯ ಹತ್ರ ಹೇಳಿದೆ, ನೀನು ಸ್ವಲ್ಪ ಮಾತಾಡೋ ವೀಡಿಯೋ ಮಾಡು ಅಂತೇಳಿ. ಅವಳಿಗೆ ಆಗೋದಿಲ್ಲ ಅಂತೆ, ನಾಚಿಕೆ ಆಗತ್ತೆ ಅಂತ ಹೇಳಿ. ನಿನಗೆ ಓಕೆ, ನಾನಿನ್ನು ಕ್ಯಾಮ್ರಾ ಅವಳಿಗೆ ಕೊಡ್ತೇನೆ, ಅವಳು ಇನ್ನು ವೀಡಿಯೋ ಮಾಡ್ತಾಳೆ. ನಾಚಿಕೆ ಆಗೋದಿಲ್ಲ ಅಂತೆ. ಈಗ ಬಾಳೆಹಣ್ಣು ಇಟ್ಟರು. ಕೊನೆಯದಾಗಿ ಆವಾಗ ಥರನೇ ಹೆಸರಿರುವಂಥದ್ರ ಒಂದು ಫೋಟೋ ತೆಗಿತಿದ್ದಾರೆ. ನೋಡಿ ಬೈಕಿಗೆಲ್ಲ ಸಂಬಂಧಿಕರು, ಫ್ರೆಂಡ್ಸು, ಫ್ಯಾಮಿಲಿ ಅಂತ ಎಲ್ಲ ಬಂದಿದ್ದಾರೆ. ನಮ್ಮ ಮತ್ತೆ ನೋಡಿ ಎಲ್ಲಿ ಕೂತ್ಕೊಂಡಿದ್ದಾರೆ, ಎಲ್ಲ ಇಲ್ಲೇ ಇದ್ದಾರೆ. ಈಗ ಕೊನೆಯದಾಗಿ ದನದ ತುಪ್ಪವನ್ನು ಮೇಲ್ಗಡೆ ಹಾಕ್ತಿದ್ದಾರೆ. ನಮಗೆ ಆದರೆ ಫ್ರೂಟ್ಸ್ ಎಲ್ಲ ಇಡ್ತೀವಿ, ಆದರೆ ಇಲ್ಲಿ ಇವ್ರು ಎಂತ ಇಡಲ್ಲ, ಖಾಲಿ ಬಾಳೆಹಣ್ಣು ಮಾತ್ರ ಇಡುದಾ. ಫ್ರೂಟ್ಸ್ ಎಲ್ಲ ಇಟ್ಟರೆ ಅವಳು ಪಾಪ ತಿಂತಾಳೆ, ಹೌದಲ್ವಾ? ಇಲ್ಲ ಅವ್ರು ಇಟ್ಟು ಕೇಳುತ್ತೆ, ಕರೆದು ಕೇಳು. ಈಗ ನಾನೇ ಕೇಳ್ತೇನೆ, ಸ್ವಾಮಿ ಕೇಳಿದ್ಲು ಅಂತ ಕೇಳು ಎಂತ ವಿಷಯ ಅಂತ ಕೇಳು. ಬೇಡ, ನಾನು ಹೇಳಿದ್ದು ರಿಯಲ್ ಫ್ಯಾಕ್ಟ್. ಯಾಕಂದ್ರೆ ಅದು ಯಾರು ತಿಂತಾರೆ, ಸ್ವೀಟ್ಸ್ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಸ್ವೀಟ್ಸ್ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಈಗ ಹುಡುಗಿಯ ಅತ್ತೆ ಅವರು ಬಳೆಯನ್ನು ಹಾಕ್ತಿದ್ದಾರೆ. ನನಗೆ ಸಹ ಅತ್ತೆನೇ ಮಾಮಿ ಆಗ್ತಾರಲ್ವ, ಅವ್ರು ಹಾಕುವಂಥದ್ದು. ಇವಾಗ ಹುಡುಗಿಗೆ ಆರತಿನ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನನ್ನ ಕ್ಯಾಮ್ರಾ ಸ್ವಲ್ಪ ಹೀಟ್ ಆಗಿದೆ, ಹಾಗಾಗಿ ನಾನು ಮೊಬೈಲಲ್ಲಿ ಮಾಡ್ತಿದ್ದೇನೆ. ಈಗ ಇವಾಗ ಬಡಿಸಿರುವಂಥ ಎಲ್ಲ ತಿಂಡಿ ಒಂದೊಂದು ತುಂಡು ತೆಗೆದು ಮಕ್ಕಳಿಗೆ ತಿನ್ನಿಸ್ತಿದ್ದಾಳೆ. ಆ್ಯಕ್ಚುಲಿ ಒಂದು ಸಂಪ್ರದಾಯ ಅಂತ ಇದೆ, ಮೊದಲು ಯಾವ ಮಗುವಿಗೆ ತಿನ್ನಿಸ್ತಾರೆ ಅಂದರೆ ಹೆಣ್ಣಿಗೆ ಅಥವಾ ಗಂಡಿಗೆ ತಿನ್ನಿಸಿದಾಗ ಮೊದಲೇ ತಿನ್ನಿಸುವಂತಹ ಮಗು ಹುಟ್ಟುತ್ತೆ ಅಂತ ಹೇಳಿ. ಅಂದರೆ ಮೊದಲು ಹೆಣ್ಣು ಮಗುವಿಗೆ ತಿನ್ನಿಸಿದ್ರೆ ಹೆಣ್ಣು ಮಗು ಹುಟ್ಟುತ್ತೆ ಅಂತೇಳಿ, ಹಾಗೆ ಗಂಡು ಮಗುವಿಗೆ ತಿನ್ನಿಸಿದ್ರೆ ಗಂಡು ಮಗು ಹುಟ್ಟುತ್ತೆ ಅಂತೇಳಿ ಒಂದು ನಂಬಿಕೆ ಇದೆ. ಬಟ್ ಇವಳು ಫಸ್ಟ್ ಯಾರು ತಿನ್ನಿಸಿದ್ದು ನಾನು ನೋಡಲೇ ಇಲ್ಲ. ಓಕೆ, ಫಸ್ಟ್ ತಿನ್ನಿಸಿದ್ದು ನನ್ನ ಮಗಳಿಗಂತೆ. ನೋಡೋಣ, ಗೊತ್ತಾಗುತ್ತೆ ಹೆಣ್ಣು ಗಂಡು ಅಂತ ಹೇಳಿ. ಇವಾಗ ಬಂದಿರುವಂತಹ ಗೆಸ್ಟ್ಗಳೆಲ್ಲ ಆಶೀರ್ವಾದ ಮಾಡ್ತಿದ್ದಾರೆ. ನಾನು ದೂರದಲ್ಲಿ ನಿಂತು ವಿಡಿಯೋ ಮಾಡ್ತಿದ್ದೀನಿ.